ಬರ್ಪೆಯನ್ನು ಬಂದ ಪಂಪಿನೊಂದು ರಾಶಿ ಉಂಡಂತ ಕನ್ಯ ಆ ಕಾರಣಗಳ ಅವು ಆಪೇಟು ಮುಂದೆ ಆಗ್ತದೆ ಈಗ ಗಜ ಗುರು ಬಾಳೆ ಆಗ್ತದೆ ಕನ್ಯಾ ಅಂತ ಪಂಪಿನ ಒಂದು ಹಂತ ಆಪೇಟು ಹೊರೆಲುನೆ ಈ ಕಡೆ ದಾಂಟುನೆ ಒಂದು ಸಂಕ್ರಮಣ ಸಂಧಿಕಾಲ ಅದಕ್ಕೆ ಅರ್ಥ ಕನ್ಯಾ ಅಂತ ಪಂಪಿನ ಸ್ಥಿತಿ ನಾನು ತಿದ್ದಿಯಡ ನಾನು ತುಂಬಾ ನಿನ್ನ ಯೋಗ್ಯತೆ ಈ ಬುಲೆದು ಮಲ್ಯಾನಾಗ ವಯೋ ವೃದ್ಧಾನಾಗ ಜ್ಞಾನ ವೃದ್ಧಿ ಆಯಾರ ನಿನ್ನ ಆಧಾರಗಳ ಸಹಕಾರಗಳ ಕೊಡ್ಕೊಂಡು ನಿನ್ನ ರಾಶಿಯಲ್ಲಿ ಆ ರಾಶಿಯನ್ನ ಒಗ್ಗುಣ ಕೆಲಸದ ಸುಲಭವಾಗಿ ಎಣ್ಣಿಡ ನಿನ್ನ ಕನ್ಯಾ ರಾಶಿಯ ಸರಿಯಾಗಿ ಒಂದು ಎಣ್ಣುತ್ತೆ ಆಡಿಗೆ ಕೊಟ್ಟು ಈ ಸಭೆ ಈರನೇ ತೋರು ಒಂದಾಟ ಕೊಟ್ಟು ದಾದಂದೇ ಗೊತ್ತಾದ ಮಾತಗತ ವರ್ಷ ಕೆಲವು ಸರ್ತಿ ನಮ್ಮ ಬೋರ್ಡ್ ಒಂದು ಪಾತ್ರ ಪರಿಸ್ಥಿತಿ ನಮ್ಮಂತ ಅಲ್ಪ ಉಂಟು ಮಾತಾಡಿದು ಹೋಗು ನವಗ್ರಹಗಳ ಬಗ್ಗೆ ವಿಚಾರದ ಗೋಷ್ಠಿ ಕೊರಿಯಗೆ ಹತ್ತದ ಪಂಡಿತ ಇದ್ರ ಬಗ್ಗೆ ಪಂಡಿತರು ಪಣ್ಣದ ಒಂಜಿ ಶಬ್ದವು ಶಬ್ದ ಸೇರಿದು ಅಲ್ಪ ಎನ್ನ ಮರ್ಯಾದ ಪ್ರಶ್ನೆ ಎನ್ನ ಗೌರವದ ವಿಷಯ ಎನ್ನೊಂದು ಅರಸೊತ್ತಿಗೆದ ಸಂಗತಿ ಎನ್ ಕಾರಣ ಎದುರು ಎನ್ನ ಎದುರು ಎಲ್ಲಿ ಮನಸ್ಸಿಗೆ ಅವರ ತಕ್ಕಟ್ಟು ಸ್ವಪೂಜೆಯಿಂದ ಬಂದ್ಬಿಡ ಅರ್ಗಂಟು ಎನ್ನ ಕುದುರೆಗೆ ಕಾರು ಪೂಜೆ ಯಾರು ಕಾಪಿನ ಬೇರೆ ಕೊಂಗುಲ ಉಂಟು ಅದು ಹೋಯ್ತು ಈ ತುಳುಕು ನೀ ಬಾರಿ ಪೊರುಳದ ಶಬ್ದ ಅಂಚನೆ ಬರೋಣ ಅಳಲ್ ತಪ್ಪು ತೆರಿದದ್ದು ಪರಮೋಸ ಪರಮೋಸ ಮಿತ್ತಿರ್ದಿರ್ಗಂತ ನಿಮಗೆ ಸಮಾಧಾನ ಉಂಟು ಯಾನಿಗೇನು ತೂತಜಿ ಈ ಏನೇ ಬರ್ಪರಿಚಿನ ಒಂದು ಕಲ್ಪನೆ ಪಣ್ಯ ಆ ಚಿತ್ರಣದ ವಿದ್ಯೆಲ್ಲವಾದ ಯಾನಿತ್ಯ ವಾದ ಮಲ್ತಿರಲಿಕ್ಕೆ ರಟ್ಟು ಲಾಭ ಹೆಚ್ಚಿನ ಒಂದೀರನ್ನು ತೂಪುನ ಯೋಗ ಈ ಒಯ್ಯನ ಕಲ್ಪನೆ ಮಾಡ್ತಾನೋ ಆಯ್ತ ಸಾಕಾರ ರೂಪನು ಈ ದರ್ಶನ ಪಡೆದ ನನಂಜಿ ಎನ್ನ ಸ್ವರ ಈರು ಏರ್ನ ಎತ್ತರಗ ಹುಟ್ಟುತ್ತ ಯಾಣ ಗೋರು ತಿರುಗಾಟವು ಕಟ್ಟೆದ ಮಿಟ್ಟುಕೊಳ್ಳೋದು ರಾವಂತ ಹೋಗ್ತದೇನೋ ಅಡೆದು ಮುಟ್ಟಲ ನಿನ್ನ ಅಂಡಲಾಪು ಕೇಂದ್ರತೆ ಅವಾಗ ಎನ್ನ ಸ್ವರ ಆತ ಮಿತ್ತುಂಡ ಅತ್ತು ಎನ್ನ ಸ್ವರ ಕೇಂದ್ರ ಆತ ತಿರ್ತು ಇರುತ್ತಾರೆ ಹೆಂಗ್ ಗೊತ್ತಿದ್ದವು ಅಂತೂ ಒಟ್ಟಾಣಿ ಎನ್ನ ಸಭೆಗೆ ಬರ್ತಾರೆ ಸ್ವಾಮಿ ನಿಟಪ್ಪ ಅಡ್ಡಬಹುದು ಈ ಸರ್ತಿ ಒಂಜಿ ಮನ್ನಿಪೋಡು ಈ ಸರ್ತಿ ಮನ್ನಿಪೋಡು ಈ ಸರ್ತಿ ನಿನ್ನ ಮನ್ನಿಪೋಡು ನಾನು ತುಂಬಾ ಇಂಚಿನ ನೀ ಮಾಡ್ತಾರೆ ಕರಿವರ್ಷ ಇಂಚನೆ ಅಂತಾನೆ ಇಲ್ಲ ಇದು ಕರಿಯ ಸಂಬಂಧ ಇರಬಾರ್ದು ಇಜ್ಜಿ ವೇದಗಳಿಲ್ಲ ಇಂಚಿನ ಮಂಗಟ ವೇದಗಳಿನ ಸ್ವಭಾವದ ಬಗ್ಗೆ ಇಂಚಿನ ಹಾಲು ಶಬ್ದಗಳನ್ನು ಕಂಡು ನಾನು ತುಂಬಾ ಅಭ್ಯಾಸ ಅದಂಗೆ ಬಂತಿಗೆ ಅಲ್ಲಿಗೆ ಬರ್ತೀನಿ ನಾನು ಕರಿ ಸರ್ತಿಲ್ಲ ಕೈ ಕುಡಿಯಾರೆ ಈ ಸರ್ತಿ ಕುಡಿಕೊಂಡ ಆ ಕಾರಣದಿಂದ ನಿಮಗೆ ಯಾನ ಸಾಂಗತ ಮಲ್ಲ ಅಂತ ಈ ಸತ್ಯಂಗಿ ಬಿಜಿನಗಾಂಡಲ ಬೇನೆ ಮಾತ್ರ ಬಾಲೆಗಾಂಡಲ ತತ್ತರ ನಡತರೆ ಯಾಗತ್ತೆ ಇದೇ ಉಂಟ ಇಜಿನಾಡ ಯಾನಿಂಚ ಬರೆಯಿರುತ್ತಿಲ್ಲ ಈ ಅಂಚಿಕ್ಕುನ ಕರ್ಮಾತ್ಮೆ ಆಯ್ನ ಈತು ಕೊಡ್ತು ಮುಟ್ಟ ಸಮಾಧಾನ ಯಾನ ಭಾಷೆ ಅಂಜಿಪ್ಪ ಈ ಅಂಚಿನ ವೈದ್ಯ ಬುದ್ಧಿವಂತಿಕೆ ಇತ್ತನೆ ಹತ್ತೊಂದು ಹಾಕುಂಟ ಯಾನು ಏರ್ಪಣಲ್ಲ ಅಥವಾ ನಿಂತು ಕೂಡ ಇನ್ನು ಶಾಪಣ ನಿಂತು ಕೂಡ ಇಂಚಿನ ಪರಿಸ್ಥಿತಿ ಪ್ರಾಯಶ್ಚಿತನ ಮದ್ದು ಹೋಗ್ತದೆ ನೀನು ಎಟ್ಟೆಂಪುಂಟು ತುಳ ಬಿಜಿನಿಲ್ಲ ಬೇನ ಮಾಡ್ಕೊಂತ ನಾವು ನಡಪುನಾಗ ಜೋರು ಕೈ ಬೀಜಿದ ಏರಗಾಂಡ ತಾಕು ಮಾಡೋದು ಕೋಡಿತದೆ ನಡಪುನೆ ಕೈಯದ ಕೊಟ್ಟು ಕೊಡುಕು ಮಾಡೋದು ಹೋಗುನೆ ನನಗೆ ಕಂಟಿಗೆ ಗೊತ್ತಾಗ್ನೆ
ಪವಿತ್ರನ ಕಾಲದ ವಿಜಯ ಸೈಕೋವಾದ ಹೌದು. ಆಟೋಗಿ ಬರಮೃಗದ ಬಗ್ಗೆ ನಿಟ್ಟು ಕಾಳಜಿತ್ತಿನ ಕಾರಣ ಇದೇ ಮಟ್ಟ ಯಾರ ಮನೆ ಪುಲ್ಲೆ ಅವಾಗ ನಿಟ್ಟಿದ್ದೆ ತೆರಿಯಂದೆ ಪರಮೋಸ ಆಟಗೊಂಡು ಅಲಾಲ್ ತಪ್ಪಾಟಗೊಂಡು ಆಯ್ತ ಪರಿಹಾರವೂ ನನ್ನ ಅಭಿಪ್ರಾಯ ಉಂಟು ಅದೇ ಇನ್ನು ಮನ್ನಿಪುಡು ಯಾರು ಕಾಲು ಬರ್ತದೆ ಇರಲ್ಲ ಈ ಸರ್ತಿ ಇನ್ನು ಮಲ್ಲಾರಿ ಇರ್ನಾಥ ಮಲ್ಲಯ್ಯ ವಿಶಾಲ ಹೃದಯ ಕರುಣಾ ಸಾಗರೆ ದೀನ ದಯಾಬಲ ಯಾನು ಎಂಚಾಣ ಒಂದು ನರಮಾನು ಒಂದು ಮನುಷ್ಯ ಇದ್ರೆ ಪೂರ ತಮ್ಮ ದೃಷ್ಟಿ ಪುಣಿ ತನ್ನ ಹೆಚ್ಚು ಕಡಿಮೆ ನಾವು ತಪ್ಪು ಮಲ್ಕೆ ಬೇರೆಗಳು ತಪ್ಪು ಮಾತುತ್ತಿಲ್ಲ ಯಾನು ಮನ್ನಿಸಾಕ್ತಾರೆ ಓ ಬೇರೆಗಳು ಅಪರಾಧ ಎಸಗತ್ತನ್ನ ಯಾನು ಕ್ಷಮಿಸಾಕ್ತಾರೆ ಈ ನರಮಾಣಿ ಅತಿ ಕಗ್ಗರದಲ್ಲಿ ಈಗ ಅಕಲಿರ್ತದೆ ಅಕಲಿಗೆ ಸರಿಯಾದ ಬೋಧ ಇತ್ತು ಬೋಧಕ್ಕೆ ಸರಿಯಾದ ಸಂಕಲ್ಪ ಇತ್ತು ಸಂಕಲ್ಪಕ್ಕೆ ಸರಿಯಾದ ಸತ್ಯದ ಆಧಾರ ಇತ್ತು ಸತ್ಯಕ್ಕೂ ಸರಿಯಾದ ಇದು ನ್ಯಾಯಸೂತ್ರ ಇತ್ತು ನ್ಯಾಯಸೂತ್ರವನ್ನು ಕಂಡುಕೊಂಡು ಬೆಗೆಯಡಿಕೆ ಮುಪ್ಪತ್ತೆರಡು ಬೊಂಬೆ ಇತ್ತು ಇದು ಮಾತ್ರ ನೀವು ಸತ್ಯವನ್ನು ಸರಿಯಾದ ರೂಪದ ತುಳಿಯಾಯನ ಕೊಟ್ಟವು ಈ ನನ್ನ ನಿಕೃಷ್ಟ ಅಂತ ಕಂಡಂತ ಒಂಜಿ ಪ್ರಿಯ ಒಂಜಿ ಹಿತ అయిన నిన్న భాషకే తౌలవ భాషకే సరియాత తర్జుమ మాత్రం పండుండు అయితే మళ్ళా అర్థాల వరకు సరియాత మనడు నమించలే మనడు అవనే హిత ಬೇಕೆ ಪ್ರಿಯ ಬೇಕೆ ನಾಂಡ ಪ್ರತ್ಯೇಕ ವ್ಯತ್ಯಾಸ ಉಂಟು ನಾಂಡ ಅವು ಲಕ್ಷಕ್ಕೆ ಬೇಕೆ ಬೇಕಂದ್ರೆ ತೋಜೋಡ್ಚ ಎಂಚ ಐದು ಎಂಚ ನನ್ನ ನರಮಾಣೆಗೆ ಆಧಾರವು ಎಡ್ಡ ಸೂತ್ರವು ಒಂಜಿ ಬಾಳೆ ಒಂದು ಬಾಳೆ ಅವು ಬುಲ್ತು ಆಟ ಕಟ್ಟಿದ್ದು ಅಕ್ಕನು ವಾ ಕೆಲಸ ಮಾಡ್ತಾರಲ್ಲ ಉದಾಹರಣೆ ಇನ್ನರು ಬಗೆಯರವರು ಅಕ್ಲಿಗೆ ಅಟ್ಟಿಲ ಅವರು ಪಾಯಸ ಅವರು ಲಕ್ಷ್ಯ ಪರಮಾನ್ನ ಅವರು ಅಕ್ಲಿನ ಆಧಾರ ದೂವರು ಇಂಚಿನ ಕೆಲಸಗಳು ಮಾತ್ರ ಬಾಕಿ ಇಟ್ಕೊಂಡಾಗ ಬಾಳ ರಜ್ಜೆ ಬರ್ತದೆ ಕೊಡ್ಕೊಂಡು ವಾ ಕಾರಣಗಳ ಬಾಳೆನ ರಮಿಸಾಯರ ಸಮಾಧಾನ ಮಾಡ್ತಾರ ಅಕ್ಕಗೆ ಸಾಧ್ಯ ಅಕ್ಕೆ ಆಲೋಚನೆ ಮಾಡ್ಕೊಂಡು ಇದಕ್ಕೆ ದಾದ ಮಾಡ್ಕೊಂಡು ಆ ಮೂರೊಂದು ಪುನಃ ಬಾಲಕ ಕೈತಲು ಹೋತು ಬರದ್ದು ಕೈತಲು ಬರ್ತದೆ ಉಪದ್ರ ಮಾಡ್ಕೊಂಡ ಬಾಲಕ ಎದುರಿಗೆ ಒಂಜಿ ಪುಂಡಿ ಸಕ್ಕರೆಯನ್ನು ದೊರೆಯುವ ಒಂಜಿ ಪುಂಡಿ ಸಕ್ಕರೆ ಆ ಸಕ್ಕರೆ ನನಗೆ ಎದುರಿಗೆ ಪಾಡ್ನಾಗ ಅಪ್ಪಗೆ ಕೊಡಬೇಕು ಗೊತ್ತಿಕೊಂಡು ಇಂದು ಬಾಲೆಗೆ ಪ್ರಿಯ ಪುಂಡೆ ಹೊರತು ಹಿತ ಹಾಕುದಿ ಅಪ್ಪಗೆ ಗೊತ್ತುಕೊಂಡು ಬಾಯಿಗೆ ಪ್ರಿಯ ನಾಳೆಗೆ ಚೀಪೆ ಕಂಟೆಗೆ ಜಪ್ಪನಾಗ ಪಸೆ ಏತೋ ಕೊಟ್ಟು ಚೀಪದ ಅನುಭವ ನಾಳೆನೆ ಕಿಮ್ಮಗು ತಾಗತ್ತೆ ಸವರಣ್ಣ ಬುಕ್ಕಲ ಬುಕ್ಕಲ ಚೀಪ ಬರ್ಕೊಂಡು ಅಂಚಿನ ವಿಶೇಷವಾಯಿನ ಗುಣ ಇಪ್ಪುಣ ಒಂದು ಪ್ರಿಯ ಹಾಕೊಂಡು ಬಾಳೆಗೆ ಕಾಲು ಎನ್ನೆಲ್ಲ ಕಣ ಹಾಕೊಂಡು ಮಾಂತ ಕೆಲಸನ ಬೇಗ ಬೇಗ ಮತ್ತದ ಮುಗಿಪ್ಪುವಾಡಿ ಆ ಬಾಳೆ ಆ ಸಕ್ಕರೆಯನ್ನು ನಡ್ಕೊಂಡು ತಿನ್ಕೊಂಡು ಐತ ಪ್ರಿಯತೆಗೆ ಬೋಡಾತಿ ಐತ ನಾಳ ಐತ ಜಾಪಲ್ಯಕ್ಕೆ ಬೋಡಾತಿ ಅವು ಅಕ್ಕಟ ರಜ್ಜ ಕಟ್ಟದ ರಂಪ ಕಟ್ಟದ ಗುಡ್ಕೊಂಡು ಉಂಟಾದ ಗುಡ್ಕೊಂಡು ಅಕ್ಕನ ಮಾಂತ ಕೆಲಸ ಹಾಕೊಂಡು ಬೈಯಾಗ ಅಕ್ಕ ಅಕ್ಕ ಮುಂದದ ಮಿಕ್ಕೆ ಕೈ ಹಿಡಿದು ತುಪ್ಪಾలి ಅದೋ ಬೆಚ್ಚ ಬರ್ಕೊಂಡು ಅಪ್ಪಗೆ ಅಂದಾಜು ಹಾಕೊಂಡು ಒಂದು ಪ್ರಿಯ ಮಣ್ಣದು ಎಕಟೆಯನ್ನ ಕೆಲಸಕ್ಕೂ ಉಪದ್ರ ಮಾಡ್ಕೊಂಡು ಮಾಡಿದ ಸಕ್ಕರೆ ಕೊಡಿಯ ಹೆಂಗ್ ಕಪ್ಪಗನೆ ಗೊತ್ತಿರ್ತೀನಿ ಒಂದು ಕಪ್ಪ ಕಟ್ಟಿ ಆತಂದು ನನ್ನ ಜಪ್ಪುಜಿ ಕಪ್ಪ ಇದು ಎಲ್ಲ ಜ್ವರಕ್ಕೂ ಕಾರಣ ಹಾಕೊಂಡು ಅಪ್ಪಗೆ ಗೊತ್ತಾಗ್ಬೋದು ಮಣತಾನೆ ಅಪ್ಪ ತಗೊಂಡು ನೆನತಲ ಕಡೆ ಹಾಕೊಂಡು ಅದೋ ತಾಯಿಯೊಂದಿಗೆ ಮೈ ಬೆಚ್ಚ ಬೆಚ್ಚ ಕೆಂಡದಲ್ಲ ಹಾಕೊಂಡು ಅಪ್ಪ ದಾದ ಮಾಡ್ಕೊಳ್ಳು ಆ ಪಾಲಿನ ಕೈತಲ ಕೊಂಡ್ರುವಾಲು ಕಾರು ಇರಿದು ಉಳ್ಳೋಲ್ವಾಲು ಆ ಬಾಳೆನ ತನ್ನ ಕಾರದ ಜಪ್ಪುಡಾಲು ಐದು ಮುಖ ಐತ ಬಾಯಿಗೆ ಕೈತೆ ಮರತ ಮೈಪುವಾಲು ಆ ಕೈತೆ ಮರತನ ಮೈಪುಣಾಗ ಬಾಳೆ ಉಪ್ಪುಜಿ ಕಟ್ಟದ ರಂಪ ಕಟ್ಟದ ಮುಳ್ಕೊಂಡು ಗಾಯಗೊಂಡ ಅಪ್ಪಗೆ ಗೊತ್ತುಂಡು ನಾಳೆಗೆ ರುಚಿ ಅಂಡ ಯಾರಾಂದು ಪಂಜಿಗೆ ಹಿತ ಕೊಡೋದು ಎಲ್ಲೇ ಅಂಚಾತೈತ ಕೈಕಾರನ ಮುಡೆದು ಕತ್ತದು ಎಂಚಾಂಡ್ಲ ಬಲವಂತಿಕೆ ಬಾಯಿಗ ಕೈಪೇನು ಬಂದು ಇಪ್ಪುವಾಲು ಆ ಕಷಾಯನ ಮೈಪುವಾಲು ರಡ್ಡು ದಿನ ಕೊರುದಾನಾಗ ಬಾಳೆದ ಉಲಾಯಿ ಪುಣ ಸಕ್ಕರೆ ತಂಸಲು ಬೋದು ಐತಿ ಪುಣ ಕಪ ಮಾತ ಕರಗಟ್ಟು ಬಿದಾಯಿ ಬೋದು ಬಾಳೆ ಸ್ವಸ್ಥ ಹಾಕೊಂಡು ಹುಷಾರ ಅವಾಗ ಪ್ರಿಯ ಪಂಪಿನವು ಬೇತೆ ಹಿತ ಪಂಪಿನವು ಬೇತೆ ಪ್ರಿಯವಾಗಿ ನಾವು ಹಿತವಾಗಿ ನಾವು ಪ್ರಿಯ
ಬರ್ತದೆ ಇಂಥ ಈ ಪಾತೆಯನ್ನ ವಿಷಯ ಪ್ರಿಯವಾಯಿನ ವಿಚಾರನ ಹಿತವಾಯಿನ ವಿಚಾರನ ಅನ್ನೋದು ಆಲೋಚನೆ ಮಾಡ್ಕೊಂಡು ದಾಯೇ ಆಗದಾಗದು ಈಯನ್ನ ಕಾರಕ ಗುರಿ ಅಂಟ್ಲ ಉದ್ದಂಡ ನಮಸ್ಕಾರ ಬರ್ತಾನಲ್ಲ ಏನನ್ನ ಅರಾತ ಬರ್ತಾನಲ್ಲ ಈಗ ಗುಡ್ಡ ಶರಣು ಪರಿಹಾರ ನನಗೆ ಕಾರಣಿಕದ ದೇವ ರೀತಿಯಿಂದ ಕೈತಲು ಬರ್ತೇನಲ್ಲ ನಿನಗೆ ಕ್ಷಮಿಸಾರ ಸಾಧ್ಯ ಐತಿ ನಿನ್ನ ನರಮಾಣಿ ಎತ್ತುತ್ತೇನೆ 84 ಲಕ್ಷ ಜೀವ ರಾಶಿಗಳು ಮೆದುಳೊಂದು ಪಂಪನ ಮಾತೆತ ಉಲಾಯಿ ಉಂಡು ಪಂಜಿಯಿಂದ ಪಂಪಿನ ಮಾತೆಲ್ಲ ದೇವರಿಗೆ ಕೊಡ್ತೇವೆ ಪಂದುನಂಚಿನ ಹೃದಯ ಅಂತ ಪಂಪನ ಉಡಲೊಂದು ಪಂಪನ ಮಾತೆಗಳ ಉಂಡು ಕೈಕಾರು ಉಂಡು ಕೆಲವು ಪರಕ್ಕುವ ಕೆಲವು ತೆವಳುವ ಕೆಲವು ರಾಪುವ ಕೆಲವು ಬಲಿಕುವ ಕೆಲವು ಉಂಟುವ ಇತ್ಯಾದಿ ಇತ್ಯಾದಿ ಮಲ್ಕುವ ಮತ್ತುಲ್ಲ ಆತೇರ್ತಿಲ ಮೆದುಳಿಪ್ಪುನ ನರಮಾಣಿ ಶ್ರೇಷ್ಠ ಎಂದು ಶಾಸ್ತ್ರ ಒತ್ತುತ್ತೇನೆ ಇನ್ನಂಚಿನ ನರಮಾಣಿ ವಿವೇಕದ ಆಲೋಚನೆ ಮಾಡ್ಕೊಡಾವಿನ ಅಗತ್ಯ ಇತ್ತು ಈತ ಜನ ಗ್ರಹಗಳನ್ನ ಕಥೆ ಪಣ್ಣದ ಶನಿನ ಮಹಾತ್ಮೆನಾರು ಪಣ್ಣ ಬರ್ತುಗು ಆಯ ವಾಕ್ ಪುತ್ರೆ ಆಯ ಅಮ್ಮಗೆ ಅನ್ಯಾಯ ಮಾಡ್ತಾನೆ ಕೊಟ್ಟ ಪಣತೀನಿ ನೀ ಬಡ್ರಿ ಅತ್ತ ಮನೋಡು ನಿನ್ನ ಅಕ್ಕಲು ಜಸ್ತದಿಂದ ಅರ್ಥ ನಿನ್ನ ಬುದ್ಧಿಯಿಂದ ಪಣ್ಣ ಸಡಿಲ ಆತದಿಂದ ಅರ್ಥ ಆ ಕಾರಣಗಳು ನಿನ್ನ ಜ್ಞಾನ ಅಂತ ಪಣ್ಣ ಪಾತ್ರತೆ ಉಳಾಯಿ ಕಲಾಯಿ ಪರಡಾಯಿನ ಸ್ಥಿತಿ ಅರ್ಥ ಕಿಲ್ಮಿ ಬರ್ಪಣೆ ಅಂತ ಬರ್ತೀನಿ ಕಿಲ್ಮಿ ದೆಪ್ಪಿಯಾಗ ಮಾಡಂತೆ ಕಲಾಯ ಬರ್ಪಣೆ ಎತ್ತುನವರು ಮಾತಾಡ್ತೀರ ಬರ್ಪಣೆ ದಿಕ್ಕದಲ್ಲ ಹೋಗ್ಬಾರ್ದು ಅದಾಗ ಕಲಾಯದು ಸರಿಯಾಗಿ ನಂಚಿನ ಮೆದುಳೊಂದು ಬರ್ಪಣ ಪಾತ್ರ ಇತ್ತನೇ ಆ ಕಾರಣಗಳ ಆವಂದು ಎನ್ನ ಮಹಿಮೆಗೆ ಅರ್ಧಾವರು ತೆರಿದು ಮುಟ್ಟುಳ್ಳ ತೆರಿಯದ ಮುಟ್ಟುಳ್ಳ ಸುಡುಪುಂಡು ಐಕವು ಗುಣ ಐದೇ ಈ ಕೊಟ್ಟು ನಿಕ್ಕೆ ಸಾಕ್ಷೀಕರಿಸಾತ ಪ್ರತ್ಯಕ್ಷವಾದ ರೋಜಾತ ಬರೋಡು ಶನೀಶ್ವರನ ತೆರಿದ ನೆರಲ್ಲ ತೆರಿಯಂದ ನೆರಲ್ಲ ಪತ್ರಿಕ ಬುಕ್ಕ ಕಾರದ ಬುಕ್ಕ ಪಶ್ಚಾತ್ತಾಪಡು ಗೊತ್ತುದು ಪುಣ್ಯಾತ ಮನ್ನಿಸಾವಡೆ ಅಪರಾಧವನ್ನು ಕೇಳಿಲ್ಲ ಆ ಕಾರಣಗಳು ಶನೀಶ್ವರರ ಮನ್ನಿಸಾಪುಜರೆ ಐನಿಕ ಅರ್ಥ ಮಾತು ಕೊಡ್ತು ಆನ ಕಾರಣಿಕನು ಎನ್ನ ಮನಸ್ಸಿಗೆ ಸರಿಯಾದ ನಾಟು ಮೂಲಕ ಬರ್ತದೆ ಐತ ಮೂಲಕವಾಗಿ ಎಂಟು ಸರಿಯಾದ ಶಿಕ್ಷೆ ಕೊಡ್ತೇವೆ ಆ ಕಾರಣವು ಕೊಡಾತೆ ನಿಕ್ಕಿತ ಒಂಜಿ ಮಲ್ಲ ಕಾಣಿಕೆಯನ್ನು ಬಗೆಯರೊಂದು ನೀಚ ಮದದಿ ನೀಚ ಅಂತ ಪಂಪನ ಶಬ್ದನೆಯನ್ನು ಪಡೆಯರ ಬಲ್ಲಿ ಮದದಿ ಅಂತ ಪಂಪನ ಶಬ್ದನೆಯನ್ನು ಪಣ್ಣೆಟ್ಟು ಬುಕ್ಕ ನೀಚ ಅಂತ ಪಂಪನ ಶಬ್ದ ಪಣ್ಣಲಿ ಮದಟ್ಲ ಎಡ್ಡೆ ಮದ ಉಂಟು ಉನ್ಮಾದ ಬೇಟೆ ಆಮೋದ ಬೇಟೆ ಅವಾಗ ಉನ್ಮಾದ ಅಂತ ಪಂಪಿನ ವೆಚ್ಚ ಸಾಧಾರಣವಾದ ತನ್ನ ಬಂಜಿನ ತಲೆನ ಹಾಳು ಮಾಡ್ಕೊಂಡ ಅಮಲ ಪದಾರ್ಥವನ್ನು ಸೇವನೆ ಮಾಡ್ತಾನೆ ಗೋಚಿ ನೇರ ಬಂಡರೂಪ ಪುಳಿ ಕಣಿನೋ ಗಂಡಸರನ ಬರ್ನಾಯೆ ಮಂಡ ಹಾಳಾದ ಬಾಯಿಗೆ ಬರ್ತೀನಿ ಮಾತಾಡಿದೇನ ಹೆಚ್ಚಾಂಡ ಹಾಳತ್ತ ಅತಿಯಾಂಡ ಅಮೃತದ ವಿಷಯತ್ತ ಅವರ ಅಕಾಲ ತಪ್ಪಿನ ಒಂದು ನರಮಾಣೆ ನೆಲ ಕೈ ಮಾತೇರಿಯ ಈನ ಮದದಿ ತುಚ್ಚ ಮದದಿ ಎಂದಿಯ ಮದೊಂದು ಬಂದು ನೀನು ಹಾಳು ಮಾಡ್ಕೊಂಡು ಮಾಡಿಯ ಆ ಕಾರಣಗಳನ್ನು ನಾನು ಗುರುತು ಬರೆಯೋ ತಯಾರಿದ್ದಿ ನಾನಿತ್ತ ಯೋಜನದ ಕಡೆ ನಿನ್ನ ವಿಶೇಷವಾಗಿ ನಂಚಿನ ಶರೀರದ ಗ್ರಹ ಗತಿಯಿಂದ ಪಂಪಣ ರಾಶಿಯಿಂದ ಪಂಪಣ ವರ್ತುಲ ತಲಾಯಿ ಬರ್ಪೆ ನಿನ್ನ ಗ್ರಹ ಗತಿ ಸರಿ ಪಂಪಿನ ಮಲ್ತು ಮಾಡ್ಪೆ ನಿನ್ನ ರಾಶಿಯಾದ ಬರ್ಪೆ ಅಂತ ಬಂದ ಕನ್ಯಾ ಪಂಪಿನ ರಾಶಿ ಉಂಡತ್ತ ಕನ್ಯಾ ಆ ಕಾರಣಗಳ ಅವು ಆಪೇಟ್ ಮುಂಜಾಗ್ತದೆ ಈ ಕಡೆ ಗುರು ಬಾಳಾಗ್ತದೆ ಕನ್ಯಾ ಅಂತ ಪಂಪಿನ ಒಂದು ಹಂತ ಆಪೇಟ್ ಹೊರೆಲುನೆ ಈ ಕಡೆ ದಾಂಟುನೆ ಒಂದು ಸಂಕ್ರಮಣ ಸಂಧಿಕಾಲ ಅದಕ್ಕೆ ಅರ್ಥ ಕನ್ಯಾ ಅಂತ ಪಂಪಿನ ಸ್ಥಿತಿಗೆ ನಾನು ತಿದ್ದಿಯಡ ನಾನು ತುಂಬಕು ನಿನ್ನ ಯೋಗ್ಯತೆ ಈ ಬುಳೆದ ಮಲ್ಯಾನಾಗ ವಯೋ ವೃದ್ಧಾನಾಗ ಜ್ಞಾನ ವೃದ್ಧ ಆಯಾರ ಈಗ ಆಧಾರಗಳ ಸಹಕಾರ ನಾವು ಕೊಡ್ಕೊಂಡು ಪಂಚಾಯತ್ ನಿನ್ನ ರಾಶಿಯನ್ನು ಆ ರಾಶಿಯನ್ನ ಒಗ್ಗುಣ ಕೆಲಸದ ಸುಲಭ ಒಂದು ಎಣ್ಣುಡ ನಿನ್ನ ಕನ್ಯಾ ರಾಶಿಯ ಸರಿಯಾಗಿ ಒಂದು ಎಣ್ಣುತ್ತೆ ಆನೆ ನಾನು ಕೊಟ್ಟುವೆ ಮುಕ್ಕುತಿ ಮುಟ್ಟು ನೀನು ಮಜಿ ಹಾಕಲಕ ಮಾಲ್ಪೆ ಬಂಗಾರದ ಕೈಪಾಡು ವಿಕ್ರಮ ಅವು ಮಜಿ ಹಾಕದಿಂದ ಕೈಗೆ ತೋಜಲಕ ಮಾಲ್ಪೆ ನುಪ್ಪು ಒಂದು ಪಂಡದ ಕೈಪಾಡು ವಿಕ್ರಮ ನಾವು ಕೊಡ್ಕಲದ ತುಂಡಾತನಿಂದ ಕೈಗೆ ತಿಕ್ಕಲಕ ಮಾಲ್ಪೆ ಪರ್ಪುಣ ನೀರು ಓ ಗಂಗಾ ಭವಾನಿ ಅಪ್ಪೆ ಅಮರ ಸಿಂಧು ಎತ್ತಂಡ್ಲ ಆ ನೀರಿನಿಂದ ಪಾಲಿಗೆ ಪಾಷಾಣಾಪಿನಲಕ ಮಾಲ್ಪೆ ಇದು ತಿಕ್ಕಂಡು ಬಂಗಾರದ ಉಯ್ಯಾಲೆಯನ್ನು ನೇತಾವನ್ನು ತಿಕ್ಕುಣ ವಿಶೇಷವಾಗಿ ಪೂತೋಟಕ್ಕೆ ಗೋಂಡ ಐದು ಕಾಡ ಕರ್ಕಲ್ಲು ಸೇರ್ನಂಚಿನ ಒಂಜಿ ಕೊಟ್ಟು ನೀರು ತಿಕ್ಕಂತಿನಂಚಿನ ತುಂಬುದ ಕುದುರೆ ಅಂತ ಪಂಪೆರತ್ತ ಮೃಗದೃಷ್ಟ ಅಂತ ಪಂಪೆರತ್ತ ಕೇವಲ ಕಣ್ಣದ ಕಾಯ್ಕೆಯನ್ನು ತೋಜಿನವು ಕಣ್ಣದ ದೃಷ್ಟಿಗೆ ತೋಜಿನವು ಯಥಾರ್ಥ ವಿದ್ಯಾಂತನ ಇಟ್ಟು ಮೃಗದೃಷ್ಟ ಅಂತ ಕೂತಾರೆ ನಿನ್ನಂಚಿನ ನೀರಿನ ಪಂಡದ ಕೈಪಾಡಿ ಅಂಡ ಮರುಭೂಮಿಯಿಂದ ಕೈಗೆ ತಿಕ್ಕಣಲಕ ಆಲ್ಪೆ ಆನತ ಬಿಟ್ಟು ಬರ್ತಂಡ ಪೇರ್ಕೂಡದ ಬಿಟ್ಟು ಬರ್ತಿರಲಕ ಅವಳು ಪೇರ್ಕೂಡ ಅಂತ ಪಂಡದ ಚೀರಿದ ಪಣ್ಣವು ಆನೆ ಹತ್ತು ನಿಕ್ಕು ತೋಜೋದು ಈ ವ್ಯತ್ಯಾಸದ ರೂಪವನ್ನು ನಿಕ್ಕು ಪ್ರಪಂಚವನ್ನು ಅರ್ಥ ಮಾಡ್ಕೊಂಡಂತಿನ ಈನ ಸ್ಥಿತಿಗೆ ಯಾರು ಕೊಡ ಬರ್ತಿದ್ದೀನಿ ಅಂದ ಎಣ್ಣ ಪುದರ್ ಶನೀಶ್ವರ ಸ್ವಾಮಿ ಹೋಗುವುದು ಒಂಜಿ ಪಾತ್ರ ಈ ಪಾತ್ರದ ಎಂಕೆ ದೊಡ್ಡ ಬರ್ತದೆ
ಈ ರಾತ ಮಲ್ಪೇಂದು ಪಂಡಿತ ಬೊಡ್ಚಿಂದು ನನ್ನ ಯಾರು ಪಂಡ್ರಜ್ಜಿ ಈ ಬುಡ್ಕಿದ ಪಂಡಲ್ಲ ಯಾನು ಕುಜ ಕಟ್ಟದ ನಿನ್ನ ತಲೆತಮಿತ ಪಾಟ್ ಮಲ್ಪಲೆ ಆಂಡ ಒಂಜಿ ಯಾನು ನನ ಈರೆಗೆ ಸರಿಯಾದ ಅಡ್ಡ ಬೂರುಡು ನಾಂಡ ನಿಕ್ಯಾನು ಸೋತ ವಿಕ್ರಮ ಒಂದು ಈರು ಬರುಡು ಸ್ವಾದೆ ಮುಟ್ಟು ಮಾರ್ಕೊಂಡು ಅವೇ ಹೋಯ್ತ ಅವತ್ತೇನು ಮನಸ್ಸು ಯಾದ ನಿಕ್ಯಾನು ಸೋತೆ